ಇದಕ್ಕೋಸ್ಕರ ನಮ್ಮ ಶಾಸಕರು ವಿಧಾನ ಪರಿಷತ್ ಹಾಗೂ ಕಾರ್ಯಾಧ್ಯಕ್ಷರು ಕೆಪಿಸಿಸಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ನಾನು ಈ ವೇದಿಕೆಗೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಹರೀಶ್ ರೈ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಹಾಗೂ ಶ್ರೀ ಮಂಜುನಾಥ್ ಭಂಡಾರಿ ಶಾಸಕರು ವಿಧಾನ ಪರಿಷತ್ ಹಾಗೂ ಕಾರ್ಯಾಧ್ಯಕ್ಷರು ಕೆಪಿಸಿಸಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಹರೀಶ್ ರೈ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಮಂಜುನಾಥ್ ಭಂಡಾರಿ ಸರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ಜೊತೆಗೆ ಸಹ್ಯಾದ್ರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು. ನಮ್ಮಲ್ಲಿ ಶ್ರೀನಿವಾಸ್ ನಾಯ್ಕರು ನಮ್ಮ ಸಂಘದ ಅಧ್ಯಕ್ಷರ ಹತ್ರ ಅವರು ವಿನಂತಿ ಮಾಡಿಕೊಂಡಿದ್ರು, ದೀಪಾವಳಿಯ ದಿವಸ ಪತ್ರಕರ್ತರ ಜೊತೆ ಮಾತ್ರ ಅಲ್ಲ, ಅವರ ಕುಟುಂಬದ ಸದಸ್ಯರ ಜೊತೆ ಒಂದು ಭೋಜನಕೂಟದಲ್ಲಿ ಆಯೋಜಿಸಬೇಕು ಅಂತ ಅವರ ಪರವಾಗಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ರು. ವರ್ಷದ 364 ದಿವಸ ಕೂಡ ರಾಜಕೀಯವಾಗಿ ಯಾರೇ ಸಿಕ್ಕಿದ್ರು ಕೂಡ ನಮ್ಮ ಪತ್ರಕರ್ತರ ಪ್ರಶ್ನೆ, ದೃಶ್ಯ ಮಾಧ್ಯಮದ ಪ್ರಶ್ನೆ ರಾಜಕೀಯವಾಗಿರ್ತದೆ. ಅದಕ್ಕೆ ಇದೊಂದು ದಿವಸ ಮಾತ್ರ ರಾಜಕೀಯದ ಯಾವುದೇ ಪ್ರಶ್ನೆಗಳಿಲ್ಲದೆ ಕೇವಲ ದೀಪಾವಳಿ ಶುಭಾಶಯಗಳಿಗೆ ಮಾತ್ರ ಈ ಕಾರ್ಯಕ್ರಮ ಮೀಸಲಿರಿಸಬೇಕು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಪತ್ರಕರ್ತರ ಕುಟುಂಬದ ಪರವಾಗಿ ಮಂಜುನಾಥ್ ಭಂಡಾರಿ ಅವರಿಗೆ ದೀಪಾವಳಿ ಶುಭಾಶಯಗಳ ಜೊತೆಗೆ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಹಿರಿಯರಿದ್ದಾರೆ, ನಮ್ಮನ್ನು ನಾನು ಸೇರಿದಂತೆ ನನ್ನನ್ನು ಶ್ರೀನಿವಾಸರನ್ನು ನಾನು ಯಾವಾಗಲೂ ಬೇರೆ ಕಡೆ ಮಾತನಾಡೋದು, ನಮ್ಮನ್ನು ಏಕವಚನದಲ್ಲಿ ಕರಿ ಒಬ್ಬರೇ ರಾಜಕಾರಣಿ ಇರೋದು ಮಂಜುನಾಥ್ ಭಂಡಾರಿ ಅವರು ಮಾತ್ರ ಅಂತ. ನಾನು PUC ಶಿಕ್ಷಣವನ್ನು ಸರ್ಕಾರಿ ಕಾಲೇಜಲ್ಲಿ ಮಾಡಬೇಕಾದ್ರೆ ಆಗಲೇ ಮಂಜುನಾಥ್ ಭಂಡಾರಿ ಅವರು ವಿದ್ಯಾರ್ಥಿ ನಾಯಕರಾಗಿದ್ದರು. ರಾಜಕೀಯವಾಗಿ ಅವರು ಈ ಹಂತಕ್ಕೆ ಮತ್ತು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಈ ಹಂತಕ್ಕೆ ಬೆಳೆದಿರೋದು ಕೂಡ ನಮ್ಮ ಜಿಲ್ಲೆಯ ಯುವಕರಿಗೆ ಮತ್ತು ಸಮಾಜಕ್ಕೆ ಒಂದು ಮಾದರಿ ಅಂತ ನಾವು ಅಂದ್ಕೊಂಡು ಮಂಜುನಾಥ್ ಭಂಡಾರಿ ಅವರ ಈ ಒಂದು ಭೋಜನಕೂಟಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತ ಸ್ನೇಹಿತರನ್ನು, ಬೇರೆ ಬೇರೆ ತಾಲೂಕುಗಳ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಬಂಟ್ವಾಳ ತಾಲೂಕಿನವರು, ಮೂಡುಬಿದ್ರೆ ತಾಲೂಕಿನವರು, ಉಳ್ಳಾಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರುಗಳನ್ನು, ಪದಾಧಿಕಾರಿಗಳನ್ನು ಕೂಡ ಸ್ವಾಗತ ಮಾಡಿಕೊಂಡು ಪತ್ರಕರ್ತರ ಕುಟುಂಬದ ಎಲ್ಲ ಸದಸ್ಯರನ್ನು ಸ್ವಾಗತ ಮಾಡಿಕೊಂಡು 2 ನಿಮಿಷ ನಮ್ಮ ಸಂಘದ ಅಧ್ಯಕ್ಷರು ಮಾತನಾಡ್ತಾರೆ. ಬೆಳಕಿನ ಹಬ್ಬ ದೀಪಾವಳಿಯನ್ನು ನಾವೆಲ್ಲ ನಮ್ಮ ಮನೆಯಲ್ಲಿ ಮಾಡ್ತೇವೆ. ಆದರೆ ಕುಟುಂಬದ ಪತ್ರಕರ್ತರು ಮತ್ತು ಕುಟುಂಬದ ಸದಸ್ಯರು ಒಟ್ಟಾಗಿ ಒಂದು ಕಡೆ ಸೇರಿ ನಾವು ಈ ರೀತಿಯ ಹಬ್ಬದ ಆಚರಣೆಗೆ ನಮಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ನೆಚ್ಚಿನ ಮಂಜುನಾಥ್ ಭಂಡಾರಿ ಸರ್ ಅವರು. ಯಾಕೆಂದರೆ ಅವ್ರು ನನಗೆ ಮೊನ್ನೆ ಹೇಳಿದರು, ಒಂದು ಗಿಫ್ಟ್ ಬಾಕ್ಸ್, ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ನಾವು ಕೇವಲ ಅವರಿಗೆ ವಿಶಸ್ ಮಾಡಿದರೆ ಅದು ಅಷ್ಟೊಂದು ಸರಿಯಾಗೋದಿಲ್ಲ. ಬಟ್ ಎಲ್ಲರನ್ನ ನಾವು ಇಲ್ಲಿ ಆಹ್ವಾನ ಮಾಡಿ, ಅದು ಕೂಡ ಪತ್ರಕರ್ತರು ಅವರ ಕುಟುಂಬದ ಸದಸ್ಯರು ಒಂದು ಕಡೆ ಸೇರಿ ಒಟ್ಟಾಗಿ ನಾವು ಸಂಭ್ರಮಿಸೋಣ ಅಂತೇಳಿ ಒಂದು ಮಾತನ್ನು ನನ್ನಲ್ಲಿ ಆಗ ತಕ್ಷಣ ನಾನು ಒಪ್ಪಿಕೊಂಡೆ. ಅವರು ಕೇಳಿದರು ಯಾರನ್ನೆಲ್ಲ, ನಾನು ಹೇಳಿದೆ ಎಲ್ಲರನ್ನ ಕರೆಯುವ ಅಂತೇಳಿ. ಇವತ್ತು ಎಲ್ಲ ಪತ್ರಕರ್ತರು ಎಷ್ಟು ಜನ ನಮ್ಮಲ್ಲಿ ಜಿಲ್ಲೆಯಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಹ್ಯಾದ್ರಿ ಕಾಲೇಜಿನ ಪರವಾಗಿ ಅವರ ಅಧಿಕಾರಿಗಳು, ಅಲ್ಲೇ ಸಿಬ್ಬಂದಿಗಳು ಕರೆ ಮಾಡಿ ತಾವು ಬರಲಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸಹಭೋಜನದಲ್ಲಿ ಭಾಗವಹಿಸಬೇಕಂತೇಳಿ ಅವರು ಮನವಿಯನ್ನು ಮಾಡಿದ ನಿಟ್ಟಿನಲ್ಲಿ ನಮ್ಮ ಹೆಚ್ಚಿನ ಪತ್ರಕರ್ತರು ಈಗಾಗಲೇ ಇಲ್ಲಿ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಇನ್ನೂ ಕೆಲವರು ಬರಲಿಕ್ಕಿದ್ದಾರೆ, ದೂರದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಅವರು ಕೂಡ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಆದರೆ ನಾವು ಯಾವತ್ತೂ ಹೇಳಲಿಕ್ಕಿದೆ, ಮಂಜುನಾಥ್ ಭಂಡಾರಿ ಅವರು ರಾಜಕಾರಣಿ ಅಲ್ಲ, ಈಸ್ ಎ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಅಂತ. ಯಾಕೆಂದರೆ ಇವತ್ತು ಅವರು ಯಾವುದೇ ಇದು ಇರಲಿ, ಅವರ ಕೆಲಸ ಇವತ್ತು ಅವರ ಕಾಳಜಿ ಶಿಕ್ಷಣ, ಶೈಕ್ಷಣಿಕ, ಗ್ರಾಮೀಣಾಭಿವೃದ್ಧಿ. ಹಾಗಾಗಿ ಪ್ರತಿ ಬಾರಿ ಕೂಡ ಅವ್ರದ್ದು ವಿನೂತನ ಕಲ್ಪನೆಯಿಂದ ಕಾರ್ಯಕ್ರಮಗಳು ಇರ್ತದೆ. ನಮ್ಗೆ ಗೊತ್ತಿದೆ, ನಾವು ಜಿಲ್ಲಾ ಪತ್ರಕರ್ತರ ಸಂಘದ ಬೇರೆ ಬೇರೆ ನಾವು ಬ್ರ್ಯಾಂಡ್ ಮಂಗಳೂರು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದೆವು. ಪ್ರತಿ ವರ್ಷ ನಾವು ಅಧಿಕಾರಿಗಳೊಟ್ಟಿಗೆ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೇವೆ. ಆದರೆ ನಾವು ಯಾವತ್ತೂ ಕೇಳುವಾಗ ಅವರ ಕಾಲೇಜು ಮೈದಾನ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೆವು. ಅವರು MLC ಆದ ಕೂಡಲೇ ನಮ್ಮ ಎಲ್ಲ ಜಿಲ್ಲೆಯ ಪತ್ರಕರ್ತರಿಗೆ ಅವರ ಮನೆ ಬಾಗಿಲಿಗೆ ಒಂದು ಸ್ವೀಟ್ ಬಾಕ್ಸನ್ನು ಇವತ್ತು ನನಗೆ ನಿನ್ನೆ ತುಂಬ ಜನ ನೆನಪು ಮಾಡಿದರು. ಮಂಜುನಾಥ್ ಭಂಡಾರಿ ನಮಗೆ ಕಳೆದ ವರ್ಷ ಸಹ ಕಳಿಸಿಕೊಟ್ಟಿದ್ದಾರೆ. ಈ ಸತಿ ಅವರು ಊಟಕ್ಕೆ ಸಹಭೋಜನಕ್ಕೆ ಕರೆದಿದ್ದಾರೆ ಅಂತೇಳಿ. ಹಾಗಾಗಿ
ಇದೊಂದು ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟವರು ನಮ್ಮ ನೆಚ್ಚಿನ ಮಂಜುನಾಥ್ ಭಂಡಾರಿ ಸರ್ ಅವರು. ಹಾಗಾಗಿ ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ, ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳು, ಟ್ರಸ್ಟ್ ಪದಾಧಿಕಾರಿಗಳು, ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಇವತ್ತು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಈ ಸಂಭ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತೇಳಿ ಮತ್ತು ಅವಕಾಶ ಮಾಡಿಕೊಟ್ಟ ನಮ್ಮ ಮಂಜುನಾಥ್ ಭಂಡಾರಿ ಸರ್ ನಮ್ಮೆಲ್ಲ ಪತ್ರಕರ್ತರ ಪರವಾಗಿ, ಅವರ ಕುಟುಂಬದ ಸದಸ್ಯರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮನ್ನುದ್ದೇಶಿಸಿ ಶಾಸಕರು, ವಿಧಾನ ಪರಿಷತ್ ಹಾಗೂ ಕಾರ್ಯಾಧ್ಯಕ್ಷರು KPCC ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು 2 ಮಾತುಗಳು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಪತ್ರಕರ್ತ ಮಿತ್ರರು ಮತ್ತು ಅವರ ಕುಟುಂಬದವರು, ಯಾಕೆಂತ ಹೇಳಿದ್ರೆ ಈಗಾಗಲೇ ಹರೀಶ್ ಅವರು ಹೇಳಿದಾಗೆ ನಾವು ಪತ್ರಕರ್ತನ ಕರೆಯುವುದು ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಇರ್ತದೆ ಅಂತೇಳಿ ಕರೆಯುವುದು, ಅಥವಾ ಉತ್ತರ ಏನಾದರೂ ಹೇಳಲಿಕ್ಕೆ ಬೇಕಾಗುತ್ತೆ ಅಂತ. ಅದಕ್ಕೆ ಇವತ್ತು ಆ ಉತ್ತರವೂ ಬೇಡ, ಪ್ರಶ್ನೆಯೂ ಬೇಡ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕೆಂತೇಳಿದ್ರೆ 364 ದಿವಸ ತಾವು ಹೇಳಿದಾಗೆ ತಾವು ಯಾವಾಗಲೂ ಒಂದಲ್ಲ ಒಂದು ವಿಷಯದಲ್ಲಿ ತಮ್ಮ ವೃತ್ತಿಯಲ್ಲಿ ತಾವು ಬ್ಯುಸಿಯಾಗಿರ್ತೀರ. ಆದರೆ ಒಂದು ದಿವಸ ಕುಟುಂಬದವರಿಗೆ, ಯಾಕೆಂತೇಳಿ ನಾವು ಪತ್ರಕರ್ತರನ್ನು ಅಲ್ಲಿಗೆ ಊಟಕ್ಕೆ ಬನ್ನಿ, ಇಲ್ಲಿ ಊಟಕ್ಕೆ ಬನ್ನಿ ಅಂತ ಕರೀತಾ ಇರ್ತಾರೆ. ಆದರೆ ಈ ಸಲ ಆ ರೀತಿ ಆಗಬಾರ್ದು. ಇದು ಪ್ರೆಸ್ ಮೀಟ್ ಅಲ್ಲೇ ಅಲ್ಲ, ಅವ್ರನ್ನ ಪರಿವಾರದವ್ರನ್ನ ಕರೆಯೋಣ, ಒಂದು ಗಂಟೆ ಆದರೂ ಅವ್ರು ನಮ್ಮ ಜೊತೆ ಇರಲಿ ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮಗೆ ಹೇಳಬೇಕು ಅಂಥೇಳಿ ಇವತ್ತು ಕರೆದಿರೋವಂಥದ್ದು. ನಮಗೆಲ್ಲ ಒಂದು ಸಂತೋಷ ಅಂತ ಹೇಳಿದ್ರೆ, ನಾವು ಏನೇ ಮಾಡಬೇಕಾದ್ರೂ ಅದು ಪತ್ರಕರ್ತರ ಮುಖಾಂತರವೇ ಜನರಿಗೆ ತಲುಪುವಂಥದ್ದು. ಅಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಒಂದು ಬಹಳ ಉತ್ತಮ ರೀತಿಯಲ್ಲಿ, ಅದರಲ್ಲೂ ಮಂಗಳೂರಿನ ಪತ್ರಕರ್ತರು ಅಂತ ಹೇಳಿದ್ರೆ ತನ್ನದೇ ಆದಂಥ ಒಂದು ವ್ಯಾಲ್ಯೂ ಬೇಸ್ಡನ್ನು ಇಟ್ಕೊಂಡಿರೋವಂಥವ್ರು. ಹಾಗಾಗಿ ತಮ್ಮ ಕುಟುಂಬದವರಿಗೂ ಗೊತ್ತಾಗಬೇಕು, ಹೌದಪ್ಪ ತಮ್ಮಗಳಿಗೆ ನಾವುಗಳು ಯಾವ ರೀತಿ ಸ್ಪಂದನೆಯನ್ನು ಮಾಡ್ತೇವೆ ಅನ್ನೋ ಮುಖ್ಯ ಉದ್ದೇಶದಿಂದ ಇವತ್ತು ಈ ಒಂದು ಸಣ್ಣ ಅಂತ ಹೇಳಿದ್ರೆ ನಿಮ್ಮಗಳನ್ನು ಭೇಟಿ ಮಾಡಲಿಕ್ಕೆ ನಾವು ಇವತ್ತು ಕರೆದಿರೋವಂಥದ್ದು. ತಾವೆಲ್ಲರೂ ಬಂದಿದ್ದೀರಾ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಆ್ಯಕ್ಚುಲಿ ನನ್ನ ಧರ್ಮಪತ್ನಿಯೂ ಬರಬೇಕಾಗಿತ್ತು, ಅವಳು ಬರ್ತೇನೆ ಅಂತ ಹೇಳಿದರು. ಅದರ ಕಾರಣಾಂತರದಿಂದ ನಾನು ನಿನ್ನೆ ಬೆಂಗಳೂರಿಗೆ ಹೋಗಿ ಮತ್ತೆ ಇವತ್ತು ಬೆಳಗ್ಗೆ ಬರಬೇಕಾಯ್ತು. ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಆಗಿಲ್ಲ. ಹಾಗಾಗಿ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ನಾನು ಆತ್ಮೀಯ ಶುಭಾಶಯಗಳನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಲದ ಜಿಲ್ಲಾ ರಾಜ್ಯೋತ್ಸವವನ್ನು ನಮ್ಮ 4 ಜನ ಪತ್ರಕರ್ತರ ಮಿತ್ರರಿಗೆ ಸಿಕ್ಕಿದೆ. ಯಾಕೆಂದರೆ ನಾನು ಅವತ್ತು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ನನಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಾನು ಅಲ್ಲಿ ಅಟೆಂಡ್ ಆಗಿ ಇಮಿಡಿಯೇಟ್ ನಾನು ಬ್ಯಾಂಗ್ಳೂರಿಗೆ ಹೋದೆ. ಹಾಗಾಗಿ ಅವರಿಗೂ ಸಹ ನಮ್ಮ ಪರವಾಗಿ ಸನ್ಮಾನವನ್ನು ಮಾಡಬೇಕು ಅಂಥೇಳಿ ನಮ್ಮ ಲಾರೆನ್ಸ್ ಅವರು ಭಾಳ ಸ್ಪಷ್ಟವಾಗಿಲ್ಲ, ಸರ್ ಅವರಿಗೆಲ್ಲ ಸನ್ಮಾನ ಮಾಡಬೇಕು ಅಂಥೇಳಿ. ಹಾಗಾಗಿ ಅವರನ್ನು ಒಂದು ಸನ್ಮಾನ ಮಾಡುವ ಈ ಕಾರ್ಯಕ್ರಮಕ್ಕೆ. ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ 12 ಮಾತನ್ನು ಮುಗಿಸ್ತೀನಿ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಪತ್ರಿಕಾ ಮಾಧ್ಯಮದ ಮಿತ್ರರಾದ ಶ್ರೀಯುತ ಪುಷ್ಪರಾಜ್ ಹಾಗೂ IB ಸಂದೀಪ್ ಕುಮಾರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ರಾಜೇಶ್ ಪುತ್ತೂರು ಸುದ್ದಿ ವಿಭಾಗದ ಮುಖ್ಯಸ್ಥರು. ಇವರು ಸುಮಾರು 3 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಸ್ತುತ ಇವರು ಜಿಲ್ಲಾ ಪತ್ರಕರ್ತರ ಸಂಘದ ಕೋಶಾಧಿಕಾರಿಯಾಗಿದ್ದಾರೆ. ಅದೇ ರೀತಿ ಶ್ರೀ ರಾಜೇಶ್ ಪುತ್ತೂರು ಅವರು TV9ನ ಜಿಲ್ಲಾ ವರದಿಗಾರರು. ಸುಮಾರು 2 ದಶಕಗಳ ಕಾಲ TV9ನಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ಮಾಧ್ಯಮದಲ್ಲಿ 3 ದಶಕಗಳವರೆಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ ನಮ್ಮ ಕುಡ್ಲ ಸುದ್ದಿವಾಹಿನಿಯ ಸುದ್ದಿ ವಿಭಾಗದ ಮುಖ್ಯಸ್ಥರು ಜಗನ್ನಾಥ್ ಶೆಟ್ಟಿ ಬಾಳ ಅವರು ಸಹ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಸರ್ ಭಾಸ್ಕರ್ ರೈ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಪ್ರಧಾನ ಕಾರ್ಯದರ್ಶಿಗಳಾದಂಥ MS ಮಹಮ್ಮದ್ ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪದ್ಮರಾಜರವರಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ದಿಲ್ರಾಜ್ ಆಳ್ವರ್ ಅವರಿದ್ದಾರೆ. ಧನ್ಯವಾದಗಳನ್ನು ಹೇಳುತ್ತಾ
ಈ ಒಂದು ದೀಪಾವಳಿಯ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಬೇಕಾಗಿ ತಮ್ಮ